ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು SSP ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾನೆ. ಈ ಒಂದು SSP ಸ್ಕಾಲರ್ಶಿಪ್ ನಿಮ್ಮ ಅಕೌಂಟಿಗೆ ಬಂದಿದೆಯಾ ಇಲ್ಲ ಅಥವಾ ಓಲ್ಡ್ ಆಗಿದೆಯಾ ಅಥವಾ ಯಾವೊಂದು ಕಾರಣಕ್ಕೆ ನಿಮ್ಮ ಒಂದು ಸ್ಕಾಲರ್ಶಿಪ್ ಬಂದಿಲ್ಲ ಅನ್ನೋದು ಮತ್ತು ಒಂದು ಸ್ಕಾಲರ್ಶಿಪ್ನ ಸ್ಟೇಟಸನ್ನು ಚೆಕ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಮೊಬೈಲಲ್ಲೇ ನೀವು ನಿಮ್ಮ ಒಂದು SSP ಸ್ಕಾಲರ್ಶಿಪ್ನ ಸ್ಟೇಟಸನ್ನು ತಿಳ್ಕೊಬೋದು ಮತ್ತು ಅಮೌಂಟ್ ನಿಮಗೆ ಜಮಾ ಆಗಿದೆಯಾ ಇಲ್ಲ ಮತ್ತು ಯಾವೊಂದು ಕಾರಣಕ್ಕಾಗಿ ನಿಮ್ಮ ಅಮೌಂಟನ್ನು ಓಲ್ಡಲ್ಲಿ ಇಟ್ಟಿದ್ದಾರೆ ಅನ್ನೋದು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಮೊದಲಿಗೆ ನಿಮ್ಮ ಒಂದು SSP ಐಡಿಯನ್ನು ನಿಮಗೆ ಹೊಂದಿರಬೇಕಾಗುತ್ತೆ. ನಿಮಗೆ ಗೊತ್ತಿರಬೇಕು, ನಿಮಗೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದಾಗ ನಿಮಗೆ ಒಂದು ಯೂಸರ್ ID ಪಾಸ್ವರ್ಡ್ ಅಂತ ಬಂದಿರುತ್ತೆ. ಆ ಒಂದು ID ಪಾಸ್ವರ್ಡ್ ಇದ್ದರೆ ನಿಮಗೆ ಈ ಒಂದು SSP ಲಾಗಿನ್ ಆಗಿ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಸ್ನೇಹಿತರೆ, ಹೊಸದಾಗಿ ಅಕೌಂಟ್ನ ಕ್ರಿಯೇಟ್ ಮಾಡೋರು ಇಲ್ಲಿ ಹೊಸ ಖಾತೆಯನ್ನು ಸೃಜಿಸಲು ಅಂತಿದ್ದಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, SSP ಆಲ್ರೆಡಿ ನಿಮಗೆ ಲಾಗಿನ್ ಯೂಸರ್ ID ಪಾಸ್ವರ್ಡ್ ಇದ್ದವರು ಮಾತ್ರ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಲಾಗಿನ್ಗೋಸ್ಕರ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, SSP ವಿದ್ಯಾರ್ಥಿ ಖಾತೆಗೆ ಲಾಗಿನ್ ಆಗಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ. ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಲಾಗಿನ್ಗೆ ಹೋಗುತ್ತೆ. ಇಲ್ಲಿ ಮೊದಲಿಗೆ ನೀವು ಇಲ್ಲಿ ಬಳಕೆದಾರರ ಹೆಸರು, ಯೂಸರ್ ID ಮತ್ತು ಪಾಸ್ವರ್ಡ್ ಹಾಕಿ ನೀವು ಲಾಗಿನನ್ನು ಆಗಬೇಕಾಗುತ್ತೆ. ಸ್ನೇಹಿತರೆ, ತುಂಬಾ ಈಸಿ ಇದೆ. ನೀವು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ, ಯಾವ ರೀತಿ ಒಂದು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ನೋದು ಕೂಡ ವಿಡಿಯೋ ಮಾಡಿದ್ದೇನೆ. ವಿಡಿಯೋ ಲಿಸ್ಟಲ್ಲಿದೆ, ನೋಡ್ಕೋಬೋದು. ಆಲ್ಮೋಸ್ಟ್ ಆಗಿ ಎಲ್ಲರೂ ಒಂದು ವಿದ್ಯಾರ್ಥಿ ವೇತನ ಬಗ್ಗೆ ಒಂದು ಮಾಹಿತಿ ಇರುತ್ತೆ ಮತ್ತು ಯೂಸರ್ ID ಪಾಸ್ವರ್ಡ್ ಕೂಡ ಅವ್ರ ಹತ್ರ ಇರುತ್ತೆ. ಈಗಿನ ಜನ್ರೇಷನ್ ಹುಡುಗರಲ್ಲಿ ಎಲ್ಲರೂ ಫಾಸ್ಟ್ ಆಗಿದ್ದಾರೆ, ಎಲ್ಲರಷ್ಟು ಗೊತ್ತಿರುತ್ತೆ. ಸ್ನೇಹಿತರೆ, ಮೊದಲಿಗೆ ಇಲ್ಲಿ ಯೂಸರ್ ID ಪಾಸ್ವರ್ಡ್ ಹಾಕಿ ಇಲ್ಲಿ ಕ್ಯಾಪ್ಚರ್ ಕೋಡನ್ನು ಹಾಕಬೇಕು. ಹಾಕಿದ ನಂತರ ಇಲ್ಲಿ ವಿದ್ಯಾರ್ಥಿಗಳ ಲಾಗಿನ್ ಅಂತಿದೆ ನೋಡಿ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಲಾಗಿನ್ ಆಗುತ್ತೆ. ನಂತರ ಈ ರೀತಿಯಾಗಿ ಬರುತ್ತೆ ಡ್ಯಾಶ್ ಬೋರ್ಡ್. ಇದು ಸ್ಟೂಡೆಂಟ್ ಸ್ಕಾಲರ್ಶಿಪ್ ಸ್ಟೇಟಸು. ಈ ಒಂದು ಸ್ಟೇಟಸ್ ಗೊತ್ತಾಗುತ್ತೆ ಯಾವೆಲ್ಲ ಒಂದು ಸ್ಕಾಲರ್ಶಿಪ್ಗಳು, ಒಂದು ರೈತ ವಿದ್ಯಾರ್ಥಿ ನಿಧಿ ಆಗಿರ್ಬೋದು, ಒಂದು ಲೇಬರ್ ಸ್ಕಾಲರ್ಶಿಪ್ ಆಗಿರ್ಬೋದು, SSP ಸ್ಕಾಲರ್ಶಿಪ್ ಆಗಿರ್ಬೋದು, ಇನ್ನಿತರ ಒಂದು ಡಿಪಾರ್ಟ್ಮೆಂಟಿನ ಒಂದು ಸ್ಕಾಲರ್ಶಿಪ್ಗಳು ಯಾವ ಜಮಾ ಆಗಿದೆ ಅಂತ ನೀವು ಈ ಒಂದು ಸ್ಟೇಟಸಲ್ಲಿ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಯಾವ ಡೇಟಿಗೆ ಅಮೌಂಟ್ ಜಮಾ ಆಗಿದೆ, ಯಾವ ಕಾರಣಕ್ಕಾಗಿ ನಿಮ್ಮ ಅಮೌಂಟ್ ಓಲ್ಡಲ್ಲಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಈ ಒಂದು ಸ್ಟೇಟಸಲ್ಲಿ. ಸ್ನೇಹಿತರೆ, ಈ ರೀತಿಯಾಗಿ ಓಪನ್ ಆಗುತ್ತೆ. ಡೈರೆಕ್ಟಾಗಿ ಲಾಗಿನ್ ಆದ ನಂತರ ಇದರಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಕೆಳಗಡೆ ಸ್ಕ್ರಾಲ್ ಮಾಡಿದ ಮೇಲೆ ಈ ರೀತಿಯಾಗಿ ಬರುತ್ತೆ ನೋಡಿ, ಡಿಪಾರ್ಟ್ಮೆಂಟು ಯಾವೊಂದು ಡಿಪಾರ್ಟ್ಮೆಂಟ್ ನಿಮಗೆ ದುಡ್ಡು ಬರ್ತಾ ಇದೆ ಅನ್ನೋದು ಇಲ್ಲಿ ಮೊದಲೇ ನೋಡ್ಕೋಬೇಕಾಗುತ್ತೆ. ಡಿಪಾರ್ಟ್ಮೆಂಟ್ ನೋಡಿ, ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಹಿಂದುಳಿದ ಒಂದು ಇಲಾಖೆಯಿಂದ ಬರ್ತಾ ಇದೆ. ಮತ್ತು ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ನೋಡಿ, ಒಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತಂದರೆ ನಿಮಗೊಂದು ರೈತ ಮಕ್ಕಳ ವಿದ್ಯಾರ್ಥಿ ನಿಧಿ ಏನಿದೆಯಲ್ಲ, ರೈತರ ಮಕ್ಕಳಿಗೆ ಬರುವಂಥ ಈ ಒಂದು ಡಿಪಾರ್ಟ್ಮೆಂಟಿಂದ ಅಮೌಂಟ್ ಬರ್ತಾ ಇದೆ ನೋಡಿ. ಅಪ್ಲಿಕೇಶನ್ ಸಬ್ಮಿಟೆಡ್ ಎಸ್ ಅಂತ ಬಂದಿದೆ, ಎಸ್ ಅಂತ ಬರಬೇಕು. ಇಲ್ಲಿ ನೀವು ಸಬ್ಮಿಟ್ ಮಾಡಿಲ್ಲ ಅಂದರೆ ನೋ ಅಂತ ಇರುತ್ತೆ ಇಲ್ಲಿ. ಅದಾದ ನಂತರ ಅಪ್ಲಿಕೇಶನ್ ವೆರಿಫಿಕೇಷನ್ ಇಲ್ಲಿ ನೋಡಿ, ಎಸ್ ಅಂತ ಬಂದಿದೆ. ಈ ಒಂದು ಡಿಪಾರ್ಟ್ಮೆಂಟಿಂದ ವೆರಿಫಿಕೇಷನ್ ಆಗಿರಬೇಕು. ಅಪ್ಲಿಕೇಶನ್ ವೆರಿಫಿಕೇಷನ್ ಆದರೆ ಎಸ್ ಅಂತ ಬರುತ್ತೆ. ಇಲ್ಲಿ ವೆರಿಫಿಕೇಷನ್ ಆಗಿದ್ದಿಲ್ಲ, ಏನಾದರೂ ಸಮಸ್ಯೆ ಆಗಿತ್ತು ಅಂದರೆ ಇಲ್ಲಿ ನೋ ಅಂತ ಬಂದಿರುತ್ತೆ. ಇದು ಕೂಡ ಎಸ್ ಅಂತಲೇ ಬಂದಿರಬೇಕು ನೋಡಿ. ನೇಮ್ ಆ್ಯಸ್ ಇನ್ ಆಧಾರ್ ಕಾರ್ಡ್ ಅಂತ ಹೇಳಿದೆ. ಮ್ಯಾಚ್ ಒಂದು ಆಧಾರ್ ಕಾರ್ಡು ಮತ್ತು ನೀವು ಅಪ್ಲಿಕೇಶನ್ ಹಾಕುವಾಗ ನೇಮು ಎರಡೂ ಒಂದೇ ಇರಬೇಕು, ಸೇಮ್ನಾಗಿರಬೇಕು. ಆಧಾರ್ ಕಾರ್ಡಲ್ಲಿರುವ ಮಾಹಿತಿ ಮತ್ತು ನೀವು ಅಪ್ಲಿಕೇಶನ್ ಹಾಕಿರುವಂಥ ಮಾಹಿತಿ ಎರಡೂ ಮ್ಯಾಚ್ ಆಗಿದೆಯಲ್ಲ ಅಂತ ಕೊಟ್ಟು ಇಲ್ಲಿ ಸಕ್ಸ್ ಅಂತ ಬಂದಿದೆ. ಈ ಥರ ಸಕ್ಸ್ ಅಂತ ಬರಬೇಕು. ಇಲ್ಲಿ ನಾಟ್ ವೆರಿಫೈ ಅಥವಾ ನೋ ಅಂತ ಬಂದರೆ ಇಲ್ಲಿ ನಿಮ್ಮ ನೇಮು ಮಿಸ್ ಮ್ಯಾಚ್ ಆಗಿದೆ ಅಂತ ಅರ್ಥ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ಎಸ್ ಅಂತಲೇ ಸಕ್ಸಸ್ ಅಂತಲೇ ಬರಬೇಕು. ಅದಾದ ನಂತರ ಆಧಾರ್ ಸೀಡಿಂಗ್ ಸ್ಟೇಟಸ್ ಅಂತ ಇಲ್ಲಿ ನೋಡಿ ಬಂದಿದೆ. ಆಧಾರ್ ಸೀಡಿಂಗ್ ಸ್ಟೇಟಸ್ಸು ಇಲ್ಲಿ ಎಸ್ ಅಂತಲೇ ಬರಬೇಕು. ಆಧಾರ್ ಸೀಡಿಂಗ್ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಲಿಂಕ್ ಇದೆಯಾ ಇಲ್ಲ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಸ್ನೇಹಿತರೆ, ಇನ್ನೊಂದು ಮುಖ್ಯವಾದ ಮಾಹಿತಿ ಏನಪ್ಪ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಇರಲೇಬೇಕು. ಲಿಂಕ್ ಇದ್ದರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಹಣ ಜಮಾ ಆಗುತ್ತೆ. ಲಿಂಕ್ ಇಲ್ಲ ಅಂದರೆ ಅಮೌಂಟ್ ಜಮಾ ಆಗಲ್ಲ, ಓಲ್ಡಲ್ಲಿ ಬೀಳುತ್ತೆ. ಯಾವಾಗ ನೀವು ಲಿಂಕ್ ಮಾಡ್ತೀರಾ ಆವಾಗ ಅದೊಂದು ಅಮೌಂಟನ್ನು ನಿಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸ್ನೇಹಿತರೆ, ನೆಕ್ಸ್ಟ್ ಸ್ಟೆಪ್ ನೋಡಿ, ಮೇಂಟೆನೆನ್ಸ್ ಅಮೌಂಟ್ ಸ್ಯಾಂಕ್ಷನ್ಡ್ ಅಂತ ಬಂದಿದೆ ಇಲ್ಲಿ. ನೆಕ್ಸ್ಟ್ ಸ್ಟೆಪ್ಪು ಮೇಂಟೈನ್ ಅಮೌಂಟ್ ಸ್ಯಾಂಕ್ಷನ್ಡ್ ಅಂತ ಬಂದಿದೆ. ಮೇಂಟೆನೆನ್ಸ್ ಅಮೌಂಟು ಸ್ಯಾಂಕ್ಷನ್ಡ್ ಇಲ್ಲಿ ನೋ ಅಂತ ಬಂದಿದೆ. ಇಲ್ಲಿ ಎಸ್ ಅಂತ ಬಂದರೆ ನಿಮಗೆ ಅಮೌಂಟ್ ಜಮಾ ಆಗಿದೆ ಅಂತ ಅರ್ಥ. ನಿರ್ವಹಣಾ ವೆಚ್ಚ, ನಿರ್ವಹಣಾ ಅಮೌಂಟ್ ಏನಿದೆಯಲ್ಲ ಆ ಒಂದು ಬಂದಿದ್ದರೆ ಇಲ್ಲಿ ಎಸ್ ಅಂತ ಬಂದಿರುತ್ತೆ. ನಿಮಗೆ ಅಮೌಂಟ್ ಜಮಾ ಆಗಿಲ್ಲ, ಸ್ಯಾಂಕ್ಷನ್ ಮಾಡಿಲ್ಲ ಅಂದರೆ ನೋ ಅಂತ ಬಂದಿರುತ್ತೆ ನೋಡಿ. ಪಿ ರಿಬ್ರಿಸ್ಮೆಂಟ್ ಸ್ಯಾಂಕ್ಷನ್ ಅಂತ ಬಂದಿದೆ. ಪಿ ರಿಬ್ರಿಸ್ಮೆಂಟ್ ಸ್ಯಾಂಕ್ಷನ್ ಅಮೌಂಟ್ ಕೂಡ ಇಲ್ಲಿ ಎಸ್ ಅಂತ ಬಂದಿದೆ. ಒಂದು ಪಿ ರಿಸಿಪ್ಟ್ ಏನಿರುತ್ತೆ ಆ ಒಂದು ಅಮೌಂಟ್ ನಿಮಗೆ ರೀಫಂಡ್ ಆಗಿ ಕಳಿಸಿರ್ತಾರೆ. ಇದು ಎಸ್ ಅಂತ ಬಂದಿದೆ. ಈ ಒಂದು ಪಿ ಅಮೌಂಟನ್ನು ನಿಮಗೆ ಹಾಕಿದ್ದಾರೆ ಅಂತ ಅರ್ಥ. ಈ ಒಂದು ಮೇಂಟೆನೆನ್ಸ್ ಅಮೌಂಟನ್ನು ಸ್ಯಾಂಕ್ಷನ್ ಮಾಡಿಲ್ಲ ಅಂತ ಅರ್ಥ ಆಗುತ್ತೆ. ಸ್ನೇಹಿತರೆ, ಅದಾದ ನಂತರ ಇಲ್ಲಿ ನೋಡಿ ಸ್ಕಾಲರ್ಶಿಪ್ ಟೈಪು ಒಟ್ಟು 3 ವಿಧದಲ್ಲಿ ಸ್ಕಾಲರ್ಶಿಪ್ಪನ್ನು ಬರ್ತಾ ಇದ್ದಾವೆ. ಸೀರಿಯಲ್ ನಂಬರು, ಸ್ಕಾಲರ್ಶಿಪ್ ಟೈಪು ಯಾವೆಲ್ಲ ಸ್ಕಾಲರ್ಶಿಪ್ ಬರ್ತಾವೆ ಅನ್ನೋದು ನಿಮಗೆ ಇಲ್ಲಿ ಗೊತ್ತಾಗ್ತದೆ. ಸ್ನೇಹಿತರೆ, ಒಟ್ಟು 3 ಸ್ಕಾಲರ್ಶಿಪ್ಪನ್ನು ಬರ್ತಾ ಇದ್ದಾವೆ. ಚೀಫ್ ಮಿನಿಸ್ಟರ್ ರೈತ ವಿದ್ಯಾರ್ಥಿ ನಿಧಿ ಪ್ರೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ಒಂದು ರೈತ ಮಕ್ಕಳ ವಿದ್ಯಾರ್ಥಿ ವೇತನ ಏನಿದೆಯಲ್ಲ ಅದರದ್ದು 11,000 ರೂಪಾಯಿ ಇಲ್ಲಿ ನೋಡಿ ಬಂದಿದೆ. 11,000 ರೂಪಾಯಿ ಜಮಾ ಆಗಿದೆ. ರೈತ ಮಕ್ಕಳ ವಿದ್ಯಾರ್ಥಿ ನಿಧಿಯಿಂದ ಬರುವಂಥ ಸ್ಕಾಲರ್ಶಿಪ್ ಇದು. ನೆಕ್ಸ್ಟ್ ಪಿ ಸ್ಯಾಂಕ್ಷನ್ ಟು ಸ್ಟೂಡೆಂಟ್ ಅಂತ ಬಂದಿದೆ. ಒಂದು ಪಿ ಏನಿರುತ್ತಲ್ಲ, ನೀವು ಫುಲ್ ಪೇಮೆಂಟನ್ನು ಮಾಡಿರ್ತೀರಿ ಪ್ರೈವೇಟ್ ಕಾಲೇಜಲ್ಲಿ, ಆ ಒಂದು ಪ್ರೈವೇಟು ಮತ್ತು ಗೌರ್ಮೆಂಟ್ ಕಾಲೇಜಲ್ಲಿ ಪಿ ಅಮೌಂಟನ್ನು ರೀಫಂಡ್ ಮಾಡಲಾಗ್ತದೆ ಎಲ್ಲ ಒಂದು ವಿದ್ಯಾರ್ಥಿಗಳಿಗೋಸ್ಕರ.
ಆ ಒಂದು ಪೇಮೆಂಟನ್ನು ರಿಫಂಡ್ ಮಾಡ್ತಾರೆ, ಫೀ ರಿಸಿಪ್ಟ್ ಅಂತ ಮಾಡ್ತಾರೆ. 18,000 ರೂಪಾಯಿ 260 ರೂಪಾಯಿ ಅಂತ ಬಂದಿದೆ ಫೀ ರಿಸಿಪ್ಟ್. ಅದಂತರ ಸ್ಯಾಂಕ್ಷನ್ ಟು ಮೇಂಟೆನೆನ್ಸ್ ಅಮೌಂಟ್ ಅಂತ ಬಂದಿದೆ. ಅವಾಗಲೇ ಹೇಳಿದೆ ನಿಮಗೆ ಮೇಂಟೆನೆನ್ಸ್ ಅಮೌಂಟು ಇನ್ನೂ ಹಾಕಿಲ್ಲ, 0 ಅಂತಿದೆ ನೋಡಿ ಸ್ನೇಹಿತರೆ. ಈ ಒಂದು ಸ್ಯಾಂಕ್ಷನ್ ಮೇಂಟೆನೆನ್ಸ್ ಅಮೌಂಟು 0 ಇದೆ, ಇದು ಬಂದಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಈ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಬರುವಂಥದ್ದು ಕೂಡ ಇಲ್ಲಿ ಆ್ಯಡ್ ಆಗಿಲ್ಲ. ಅದು ಡೇ ಕಾಲರ್ಶಿಪ್ ಅಂತ ತಿಳಿಬೋದು, ಅದು ಕೂಡ ಇಲ್ಲಿ ನಮ್ಗೆ ಬಂದಿಲ್ಲ. ಈ ಬಂದಿರೋ ಅಮೌಂಟ್ ಅಂದರೆ ರೈತ ಮಕ್ಕಳ ವಿದ್ಯಾರ್ಥಿ ನಿಧಿ ಒಂದು ಮತ್ತು ಫೀ ರಿಸಿಪ್ಟ್ ಅಮೌಂಟ್ ಕೂಡ ಬಂದಿದೆ. ಒಂದು ಮೇಂಟೆನೆನ್ಸ್ ಅಮೌಂಟ್ ಬಂದಿಲ್ಲ ಮತ್ತು ಈ ಒಂದು ಡಿಪಾರ್ಟ್ಮೆಂಟ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಬರುವಂಥ ಅಮೌಂಟ್ ಕೂಡ ಇನ್ನೂ ಬಂದಿಲ್ಲ, ಹೋಲ್ಡಲ್ಲಿದೆ. 2 ಅಮೌಂಟನ್ನು ಇಲ್ಲಿ ತೋರಿಸ್ತಾ ಇದೆ. ನೆಕ್ಸ್ಟ್ ಅದಾದ ನಂತರ ನೋಡಿ ಸ್ಕಾಲರ್ಶಿಪ್ ಟೈಪ್ ಇಲ್ಲಿ ಡೇ ಸ್ಕಾಲರು ಮತ್ತು ಚೀಫ್ ಮಿನಿಸ್ಟರ್ ರೈತ ವಿದ್ಯಾರ್ಥಿನಿ ಸ್ಕಾಲರು ಮತ್ತು ಒಂದು ಸ್ಟೂಡೆಂಟ್ ಫೀಯನ್ನು ನೋಡಿ 2 ಬಂದಿದೆ. ಒಂದು ಡೇ ಸ್ಕಾಲರ್ಶಿಪ್ ಬಂದಿಲ್ಲ, 0 ಅಂತ ಕೊಟ್ಟಿದ್ದಾರೆ. ಡೇ ಸ್ಕಾಲರ್ ಅಂದರೆ ಇಲ್ಲ ಸ್ನೇಹಿತರೆ. ಹಾಗೆ ನೋಡಿ ಇಲ್ಲಿ ಅಕೌಂಟ್ ನಂಬರ್ ಕೂಡ ಇಲ್ಲಿ ತೋರಿಸ್ಬೇಕು. ಆ್ಯಕ್ಚುಲಿ ಪೇಮೆಂಟ್ ಈಸ್ ಅಂಡರ್ ಪ್ರೋಗ್ರೆಸ್ ಅಂತ ಬಂದಿದೆ. ಪೇಮೆಂಟ್ ಇನ್ನೂ ಅಂಡರ್ ಪ್ರೋಗ್ರೆಸ್ಸಲ್ಲಿದೆ, ಇನ್ನೂ ಪೇಮೆಂಟ್ ಆಗಿಲ್ಲ. ಪೇಮೆಂಟ್ ಆದರೆ ಇಲ್ಲಿ UTR ನಂಬರ್ ಕೂಡ ಬರ್ತಾಯಿತ್ತು. ಇಲ್ಲಿ UTR ನಂಬರ್ ಅಂತ ನೋಡಿ, ಇಲ್ಲಿ UTR ನಂಬರ್ ಕೂಡ ಬಂದರೆ ಮಾತ್ರ ನಿಮಗೆ ಪೇಮೆಂಟ್ ಸ್ಟೇಟಸ್ ಇಲ್ಲಿ ಬಂದಿರುತ್ತೆ. ಇಲ್ಲಿ ನೋಡಿ ಪುಷ್ ಟು DBT ಅಂತಿದೆ. DBT ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಒಂದು ಡೈರೆಕ್ಟ್ ಬೆನಿಫಿಷರಿಗೆ ಒಂದು ಜಮಾ ಆಗುವಂಥದ್ದು. ಇಲ್ಲಿ ಸ್ಟೇಟಸ್ನಲ್ಲಿ ಎಸ್ ಅಂತ ಬರಬೇಕು ನೋಡಿ. ಚೇಂಜ್ ಪೇಮೆಂಟ್ ಮೋಡ್ ಅಂತ ಬಂದಿದೆ. ಇಲ್ಲಿ ಸ್ಟೇಟಸ್ ಎಸ್ ಅಂತ ಬಂದರೆ ನಿಮ್ಮ ಅಕೌಂಟಿಗೆ ಅಮೌಂಟು ಬಿದ್ದಿದ್ದಾವೆ ಅಂತ ಅರ್ಥ ಆಗುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಇಲ್ಲಿ UTR ನಂಬರ್ ಕೂಡ ಬಂದಿರಬೇಕು ಸ್ನೇಹಿತರೆ. ಈ ರೀತಿಯಾಗಿ ನಿಮ್ಮ ಒಂದು ಸ್ಕಾಲರ್ಶಿಪ್ಪನ್ನು ಸ್ಟೇಟಸನ್ನು ಚೆಕ್ ಮಾಡಬೇಕು. ಎಷ್ಟು ಅಮೌಂಟ್ ಬಿದ್ದಿದ್ದಾವೆ, ಆಧಾರ್ ಕಾರ್ಡು ಬ್ಯಾಂಕಿಗೆ ಲಿಂಕ್ ಇದೆಯಾ ಇಲ್ವಾ, ಮತ್ತು ಯಾವೊಂದು ಸ್ಕಾಲರ್ಶಿಪ್ಗಳು ನಮಗೆ ಬರ್ತಾ ಇದ್ದಾವೆ ಅನ್ನೋದು ಈ ಒಂದು ಸ್ಟೇಟಸ್ನಲ್ಲಿ ಮಾತ್ರ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಇದರಲ್ಲಿ ಏನಾದರೂ ನಿಮಗೆ ಓಲ್ಡಲ್ಲಿದ್ದರೆ ನೋ ಅಂತ ಬಂದರೆ ಮಾತ್ರ ಸಮಸ್ಯೆ ಆಗುತ್ತೆ. ಅಮೌಂಟ್ ಬರೋದಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ ಅಮೌಂಟ್ ನಿಮಗೆ ಅಕೌಂಟಿಗೆ ಬಂದಿಲ್ಲ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಇಲ್ಲ ಅಂದರೆ ಮಾತ್ರ ಈ ಒಂದು ಅಮೌಂಟ್ ನಿಮಗೆ ಹೋಲ್ಡ್ ಆಗುತ್ತೆ ಸ್ನೇಹಿತರೆ. ಇಷ್ಟೇ ಮತ್ತೇನಿಲ್ಲ ಸ್ನೇಹಿತರೆ. ಬ್ಯಾಂಕ್ ಅಕೌಂಟಿಗೆ ನಿಮ್ಮ ಅಮೌಂಟ್ ಜಮಾ ಆಗಿಲ್ಲ ಅಂದರೆ ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕಿಗೆ ಲಿಂಕ್ ಇಲ್ಲ ಅಂತ ಅರ್ಥ ಆಗುತ್ತೆ. ಲಿಂಕ್ ಮಾಡಿಸ್ಬೇಕು, ಮತ್ತು ಲಿಂಕ್ ಆದ ನಂತರ ನಿಮಗೆ ಅಮೌಂಟನ್ನು ಜಮಾ ಮಾಡಲಾಗ್ತದೆ ಸ್ನೇಹಿತರೆ. ಅಮೌಂಟ್ ಎಲ್ಲಿಗೂ ಹೋಗೋದಿಲ್ಲ, ಬೀಳುತ್ತೆ. ಬಟ್ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕು. ಲಿಂಕ್ ಇದ್ದರೆ ಮಾತ್ರ ಅಮೌಂಟ್ ಬೀಳುತ್ತೆ. ಲಿಂಕ್ ಇಲ್ಲ ಅಂದರೆ ಹೋಲ್ಡಲ್ಲಿ ಇಟ್ಟಿರ್ತಾರೆ. ನೀವು ಯಾವಾಗ ಲಿಂಕ್ ಮಾಡಿಸ್ತೀರಾ ಆವಾಗ ಅದು ಅಮೌಂಟು ರಿಲೀಸ್ ಆಗುತ್ತೆ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ಯಾವ ರೀತಿ ಒಂದು ಸ್ಕಾಲರ್ಶಿಪ್ ಸ್ಟೇಟಸ್ ಚೆಕ್ ಮಾಡಬೇಕು ಮತ್ತು ಎಷ್ಟು ಅಮೌಂಟ್ ಬಂದಿದೆ ಮತ್ತು ಯಾವ ಒಂದು ಕಾರಣಕ್ಕೆ ಹೋಲ್ಡ್ ಆಗಿರುತ್ತವೆ ಅಂತ ಹೇಳಿಕೊಟ್ಟಿದ್ದೇನೆ ಸ್ನೇಹಿತರಲ್ಲಿ. ಇದರಲ್ಲಿ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕೂಡ ತಿಳಿಸ್ಬೋದು. ಹಾಗೆ ಒಂದು ಡೈರೆಕ್ಟಾಗಿ ನೀವು ಮೆಸೇಜ್ ಮಾಡಬೇಕಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಐಡಿಯನ್ನು ಕೊಟ್ಟಿರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಸೇಜ್ ಮಾಡಿ ಇಲ್ಲ ಕಾಲ್ ಮಾಡಿ ಮಾತಾಡಬೇಕಂದ್ರೆ ನೀವು ಕಾಲ್ ಮಾಡಿ ಕೂಡ ಮಾತಾಡ್ಬೋದು. ಕಾಲಿಂಗ್ ಫಂಕ್ಷನ್ ಎನೇಬಲ್ ಇದೆ. ನೆಕ್ಸ್ಟ್ ಇದೇ ಥರ ಇನ್ನೊಂದು ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ. ಹಾಗೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.